ಸಂಗೀತ ಕ್ಷೇತ್ರದ ಖ್ಯಾತ ನಿರ್ದೇಶಕ ಎ.ಆರ್. ರೆಹಮಾನ್ ಹೆಸರು ಕೇಳದವರು, ಅವರ ಸಂಗೀತವನ್ನ ಆಸ್ವಾದಿಸದವರು ಯಾರೂ ಇಲ್ಲ. ಆದರೆ ರೆಹಮಾನ್ಗೆ ಸರಿಸಾಟಿಯಾಗಿ ತದ್ರೂಪಿಯಾಗಿ ಕಾಡುವ, ಅವರಿಂದಲೇ ಹೆಗ್ಗಳಿಕೆ ಪಡೆದುಕೊಂಡು ಉಡುಪಿಯಲ್ಲೊಬ್ಬರು ಸಂಗೀತ ಕಲಾವಿದರು ಇದ್ದಾರೆ ಎನ್ನುವುದು ಬಹುತೇಕ ಮಂದಿಗೆ ಗೊತ್ತಿಲ್ಲ. ಇವರೇ ರಿದಮ್ ಮ್ಯೂಸಿಕ್ ಗ್ರೂಪ್ನ ಸತೀಶ್ ಬನ್ನಂಜೆ. ಹೌದು, ಇವರೇ ನೋಡಿ ಅತ್ಯಂತ ತನ್ಮಯರಾಗಿ ಸಂಗೀತ ನುಡಿಸುತ್ತಿರುವ ಕಲಾವಿದ ಜೂನಿಯರ್ ಎ.ಆರ್. ರೆಹಮಾನ್, ಯಾನೆ ಸತೀಶ್ ಬನ್ನಂಜೆ. ರೆಹಮಾನ್ ತದ್ರೂಪಿಯಾಗಿ ಕಾಣುವ ಇವರು ರೆಹಮಾನ್ಗೆ ಸರಿಸಮಾನವಾಗಿ ಸಂಗೀತ ನುಡಿಸಬಲ್ಲರು. ದೇಶ ವಿದೇಶಗಳಲ್ಲಿ ನೂರಾರು ಸಂಗೀತ ಕಚೇರಿಗಳನ್ನು ಕೊಟ್ಟಿರುವ ಇವರು ಖ್ಯಾತನಾಮರ ಹಾಡಿಗೆ ಸಂಗೀತ ನುಡಿಸಿ ಅವರಿಂದ ಭೇಷ್ ಅನ್ನಿಸಿಕೊಂಡಿದ್ದಾರೆ. ಡ್ರಮ್, ಕೀಬೋರ್ಡ್, ರಿದಮ್ ಪ್ಯಾಡ್ ಸಹಿತ ಯಾವುದೇ ವಾದ್ಯಗಳನ್ನು ನುಡಿಸಬಲ್ಲರು. ವಿಟ್ಲಪಿಂಡಿ ಸಂದರ್ಭದಲ್ಲಿ ಜನತೆ ಶಿರೂರು ಮಠದ ಹಿರಿಯ ಸ್ವಾಮೀಜಿ ಲಕ್ಷ್ಮೀವರ ತೀರ್ಥರು ಹಾಗೂ ಸತೀಶ್ ಬನ್ನಂಜೆ ಅವರನ್ನ ಸ್ಮರಿಸುತ್ತಾರೆ. ಜನಸಾಮಾನ್ಯರ ಸ್ವಾಮೀಜಿ ಎಂದೇ ಹೆಸರಾಗಿದ್ದ ಶಿರೂರು ಶ್ರೀಗಳು ಹುಲಿವೇಷಧಾರಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಸಂಗೀತ ಪ್ರೇಮಿಗಳಾಗಿದ್ದರು. ಜೂನಿಯರ್ ರೆಹಮಾನ್ ಎಂದೇ ಪ್ರಖ್ಯಾತಿಗೊಂಡಿದ್ದ ಉಡುಪಿಯ ಬನ್ನಂಜೆ ಸತೀಶ್ ಕರಾವಳಿಯಲ್ಲಿ ರಿದಮ್ ಪ್ಯಾಡ್ ಪರಿಚಯಿಸಿದ ಕೀರ್ತಿ ಇವರದು. ಉಡುಪಿಯಲ್ಲಿ ಖ್ಯಾತ ಡ್ರಮ್ಮರ್ ಶಿವಮಣಿ ಬಂದಾಗ ಇವರ ಪ್ರತಿಭೆ ನೋಡಿ ಮೆಚ್ಚಿಕೊಂಡಿದ್ದರು. ಸಾವಿರದ 1990ರಲ್ಲಿ ನನ್ನ ಸಂಗೀತದ ಜರ್ನಿ ಆರಂಭಗೊಂಡಿತು. ಕಳೆದ 35 ವರ್ಷಗಳಿಂದ ನಾನು ಸಂಗೀತ ಕ್ಷೇತ್ರದಲ್ಲಿ ಇದ್ದೇನೆ. ನನ್ನ ಕುಟುಂಬದಲ್ಲಿರುವವರು ಎಲ್ಲರೂ ಸಂಗೀತ ಕ್ಷೇತ್ರದಲ್ಲಿದ್ದವರೇ. ಆದರೆ ನಿರಂತರವಾಗಿ ತೊಡಗಿಸಿಕೊಂಡವನು ನಾನು ಮಾತ್ರ. ಡೇನಿಯಲ್ ಸರ್ ಅವರಿಂದ ನಾನು ಈ ಕ್ಷೇತ್ರದಲ್ಲಿ ಬೆಳೆದು ಬರಲು ಕಾರಣವಾಯಿತು. ಸಂಗೀತ ಕ್ಷೇತ್ರದಲ್ಲಿ ಸಾಧಾರಣ ಒಂದು 35 ವರ್ಷಗಳ ಅನುಭವ ಹಾಗೂ ನನ್ನ ತಂದೆ ತಾಯಿಗೆ ನಾನು 5ನೇ ಮಗ. ನಮ್ಮ ಮನೆಯಲ್ಲಿ ಎಲ್ಲರೂ ಸಾಧಾರಣ ಒಂದು ಸಂಗೀತ ನುಡಿಸೋರೇ ಇದ್ದಾರೆ. ಬಟ್ ನಾನು ಹೊರಗಿನ ಪ್ರಪಂಚಕ್ಕೆ ಸಂಗೀತಕ್ಕೆ ಅಂದರೆ ಕಾರ್ಯಕ್ರಮ ಕೊಡುವ ನಾನು ಒಬ್ಬನೇ ಹೊರಗೆ. ನಾನು ಡ್ರಮ್ಮರಾಗಿ ಉಡುಪಿ ಮಂಗಳೂರಲ್ಲಿ ತುಂಬ ಕಾರ್ಯಕ್ರಮ ನೀಡಿದ್ದೇನೆ. 1990ರಲ್ಲಿ ನಂದು ಸಂಗೀತದ ಜರ್ನಿ ಸ್ಟಾರ್ಟ್ ಆಯಿತು. ಯಾಕೆ ಹೇಳಿದರೆ, ಅದು ನಮ್ಮ ಗುರುಗಳು ಡೇನಿಯಲ್ ಅಂತೇಳಿ, ಡೇನಿಯಲ್ ಸರ್ ಹತ್ರ ಕರೀತಾ ಇರುವಾಗ ಸಾಧಾರಣ ಒಂದು 10 ಕ್ಲಾಸ್ ಆಗಿದ್ದೇನು. ಆ್ಯಕ್ಚುಲಿ ಅವರನ್ನು ಕೇಳ್ಕೊಂಡು, ಯಾರ ಒಂದು ಡ್ರಮ್ಮರ್ ಅವರನ್ನು ಕೇಳ್ಕೊಂಡು ಬಂದದ್ದು ನನ್ನ ಗುರುಗಳನ್ನು. ಅವರು ಆ್ಯಕ್ಚುಲಿ ವೆಸ್ಟರ್ನ್ ಪ್ಲೇಯರ್. ಅವರಿಗೆ ಈಸ್ಟರ್ನ್ ಸಾಂಗ್ ಎಲ್ಲ ಬಾರಿಸಲಿಕ್ಕೆ ಮನಸ್ಸಿಲ್ಲ, ಮತ್ತು ಅವರು ಹೋಗೋದಿಲ್ಲ. ಅವರು ನನ್ನನ್ನು ದುಡಿದ್ರು, ನೀನು ಹೋಗು ಮಾರೆ ಅಂತೇಳಿ. ಹಾಗಾಗಿ ನನಗೆ ಅವರೊಂದು ಕಳಿಸಿದ್ದೇ ನನಗೆ ಅದೊಂದು ದೊಡ್ಡ ವೇದಿಕೆ ಆಯಿತು. ಅಲ್ಲಿ ಹೋಗುವಾಗ ನನ್ನನ್ನೊಂದು ಇವರು ನಮ್ಮದೇ ಒಂದು ರಿಲೇಷನ್ ಅಂತೇಳಿ ನಮಗೆ ಮತ್ತೆ ಗೊತ್ತಾಯಿತು. ನಿರ್ಮಲ್ ಕುಮಾರ್ ಅಂತೇಳಿ, ನಿಶಾಂತ್ ಮೆಲೋಡಿ. ದೇಶದ ಖ್ಯಾತ ಸಂಗೀತ ನಿರ್ದೇಶಕ ಎ.ಆರ್. ರೆಹಮಾನ್ ಬರುವ ಟೈಮ್ನಲ್ಲಿ ನನಗೆ ಸಂಗೀತ ಕಾರ್ಯಕ್ರಮ ನೀಡಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಕರಾವಳಿಯ ಬಹುತೇಕ ಕಾಲೇಜುಗಳಲ್ಲಿನ ಕಾರ್ಯಕ್ರಮಗಳಿಗೆ ನನ್ನನ್ನೇ ಕರೆಯುತ್ತಿದ್ದರು. ಕೇರಳದ ದೊಡ್ಡ ಕಾರ್ಯಕ್ರಮವೊಂದು ನನಗೆ ಸಿಕ್ಕಿತ್ತು ಎನ್ನುತ್ತಾರೆ ಸತೀಶ್. ಈ ಎ.ಆರ್. ರೆಹಮಾನ್ ಬರುವ ಟೈಮಲ್ಲಿ ರೋಜಾ ಫಿಲ್ಮ್, ಆ ಟೈಮಲ್ಲಿ ನಾನು ಪ್ಯಾಡಲ್ಲೆಲ್ಲ ತುಂಬ ವರ್ಕ್ ಮಾಡ್ತಿದ್ದದ್ದು. ನನಗೆ ಸಾಧಾರಣ ಸೌತ್ ಕೇಂದ್ರದಲ್ಲಿ ಯಾವ ಕಾಲೇಜಿಗೆ ಹೋದರೂ ನಾವು ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೋಗುವಾಗ ನಮ್ಮನ್ನೇ ಕರೀತಿದ್ರು. ಅಂದರೆ ಹೆಚ್ಚಾಗಿ ಆ ಎ.ಆರ್. ರೆಹಮಾನ್ ಬಾರಿಸುವಂಥ ಸಾಂಗ್ ಎಲ್ಲ ನಾನು ಬಾರಿಸ್ತಾ ಇದ್ದೆ. ನಮ್ಮ ಸಿಂಗರ್ಸ್ಗೂ, ಕೇರಳ ಸಿಂಗರ್ಸ್ಗೆ ಎಲ್ಲರಿಗೂ ಖುಷಿ ಆಗ್ತಿತ್ತು ಬಾರಿಸುವಾಗ. ಅದು ಕೂಡ SPD 1120 ಈ ಪ್ಯಾಡಲ್ಲಿ ಸೆಟ್ ಮಾಡಿ ಬಾರಿಸ್ತಾ ಇದ್ದೆ. ಹಾಗೆ ಹೋಗ್ತಾ ನನಗೆ
ಒಂದು ಸಲ ಮಲ್ಬಾರ್ ಫೆಸ್ಟಿವಲ್ ಕೇರಳದಲ್ಲಿ, ಅದೊಂದು ದೊಡ್ಡ ಬೀಚ್ ಫೆಸ್ಟಿವಲ್. ಅಲ್ಲಿ ಸಾಧಾರಣ ಒಂದು 25,000 ಜನ ಸೇರಿರ್ಬೋದು. ನಮಗೆ ಆ ವೇದಿಕೆಯಲ್ಲಿ ಒಂದು ಪ್ಲೇ ಮಾಡುವ ಒಂದು ಚಾನ್ಸ್ ಸಿಕ್ಕಿತ್ತು ಮಂಗಳೂರಿನವರ ಟೀಮ್ ಒಟ್ಟಿಗೆ. ಅಲ್ಲಿ ಆ್ಯಕ್ಚುಲಿ ಇದು ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ, SP ಬಾಲಸುಬ್ರಹ್ಮಣ್ಯಂ, ಜೇಸ್ದಾಸ್, ಹಾಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಅವರ ಸ್ಟೇಜಲ್ಲಿ. ಅಲ್ಲಿ ನಮಗೆ ಒಂದು ದಿವಸ ಅಭಿಜಿತ್ ಅಂತೇಳಿ, ಅಭಿಜಿತ್ ಪ್ಲೇಬ್ಯಾಕ್ ಸಿಂಗರ್ ಬಾಂಬೆಯವರು, ಅವರ ಟೀಮಲ್ಲಿ ಬಾರಿಸಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ನಾನು ಬಾರಿಸುವಾಗ ನಾನೊಂದು ಆ್ಯಕ್ಚುಲಿ ಜಿಯ ಜಲೆ ಸಾಂಗ್ ಈ ರಿದಮ್ ಪ್ಯಾಡಲ್ಲಿ ಫಸ್ಟ್ ನಾನೇ ಬಾರಿಸಿದ್ದೆ. ಅಲ್ಲಿ ಅವರು ಬಂದು ಕೇಳ್ತಿದ್ರು, ಅವರು AR ರೆಹಮಾನ್ ಸಿಂಗರ್ ಒಬ್ಬರು ಬಂದಿದ್ದರು, ಹಾರ್ಮೋನಿ ಗಂಗಾ ಅಂತೇಳಿ. ಅವರು ಕೇಳ್ತಿದ್ರು, ಅವರು ಹುಡುಗ ಎಲ್ಲಿ ಅವ ಅಂತೇಳಿ ನಮ್ಮನ್ನು ಕರ್ಕೊಂಡೋದವ್ರ ಹತ್ರ ಕೇಳ್ತಿದ್ರು. ಅವ್ರು ಎಲ್ಲಿ ಅವ, ಚೆನ್ನೈ, ತಮಿಳ್ನಾಡು ಕೇಳ್ತಿದ್ರು. ಇಲ್ಲ ಅವ್ರು ನಾವು ಸೌತ್ಕೊಂಡ್ರ ಅಂತ. ಹೌದಾ, ಒಳ್ಳೆ ಬಾರಿಸಿದ್ದಾನೆ. ಮತ್ತು ಅವ್ರು ಸೀಕ್ವೆನ್ಸ್ ಹಾಕಿದಲ್ಲಿ ಮ್ಯಾನ್ಯುವಲ್ ಪ್ಲೇ ಮಾಡಿದ ಕೇಳಿದರು. ಇಲ್ಲ, ಅವರು ಮ್ಯಾನ್ಯುವಲ್ ಪ್ಲೇ ಮಾಡಿದ್ದು, ಅವನನ್ನೊಂಚೂರು ಕರಿಬೇಕು, ಮಾತಾಡಬೇಕಂತ ಹೇಳಿದರು. ವಿಟ್ಲಪಿಂಡಿ ಸಂದರ್ಭದಲ್ಲಿ ಹುಲಿವೇಷಕ್ಕೆ ಒಂದು ಖದರ್ ನೀಡಿದ್ದು ಶಿರೂರು ಶ್ರೀಗಳು. ಅವರಿಂದಲೇ ಇಂದು ವಿಟ್ಲಪಿಂಡಿ ಜೊತೆಗೆ ಹುಲಿವೇಷ ಜನಪ್ರಿಯವಾಗಿದೆ. ಸ್ವಾಮೀಜಿಗಳು ಸಂಗೀತ ಕ್ಷೇತ್ರಕ್ಕೆ ನೀಡುತ್ತಿದ್ದ ಬೆಂಬಲ ದೊಡ್ಡದು. ಅವರು ಜಾತಿ ಮತ ನೋಡದೆ ಎಲ್ಲರನ್ನೂ ಬೆಳೆಸ್ತಾ ಇದ್ರು. ವಿಟ್ಲಪಿಂಡಿ ಉಡುಪಿ ಅಂತ ಹೇಳಿದ್ಕೊಳ್ಳಿ, ವಿಟ್ಲಪಿಂಡಿ ಕೃಷ್ಣ ಜನ್ಮಾಷ್ಟಮಿ ಇದು ನೆನೆಸಿಕೊಂಡ್ರೆ ನಮಗೆ ಶಿರೂರು ಮಠ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರು, ಅಂದರೆ ನಮ್ಮ ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆಯ ವೇದಿಕೆ ಕೊಟ್ಟಂಥ ಅವರು ಸ್ವಾಮೀಜಿಯವರು. ಮತ್ತು ನಾನಂದರೆ ಅವರಿಗೆ ತುಂಬ, ಅಂದರೆ ಆ್ಯಕ್ಚುಲಿ ನಾವು ವಿಟ್ಲಪಿಂಡಿ ಹೇಳಿದರೆ ಇಲ್ಲಿ ಒಂದು ರಿದಮ್ ಪ್ಯಾಡಲ್ಲಿ ಈ ಹುಲಿವೇಷದ ತಾಸೆದ ಟೋನನ್ನು ಫಸ್ಟ್ ಮಾಡಿ, ನಾನು ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಎಲ್ರಿಗೂ ಗೊತ್ತುಂಟದು. ಆ ಹುಲಿವೇಷದ ಟೋನನ್ನು ಮಾಡಿ ನಾನು ಸ್ವಾಮೀಜಿ ಕೂತ್ಕೊಂಡು ಅಷ್ಟಮಿಗೆ ಈ ಥರದ್ದೊಂದು ಮಾಡುವ ಅಂತೇಳಿ 1 ತಿಂಗಳ ಹಿಂದೆ ನಾವು ಪ್ರಾಕ್ಟೀಸ್ ಮಾಡಿ, ಕಡೆಗೆ ಇದನ್ನು ನಾನು ಮತ್ತು ಸ್ವಾಮೀಜಿಯವರು ಸೇರಿ ಈಗ ಉಡುಪಿಯಲ್ಲಿ ಎಲ್ಲ ಕಡೆಯಲ್ಲಿ ಹುಲಿ ಕಾಂಪಿಟೇಷನಲ್ಲಿ ನಮ್ಮದೊಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಯಾಕೇಳಿದರೆ ಅವರಿಗೂ ಕೂಡ ಹಾಗೆ, ನಾನು ಏನು ಕಾರ್ಯಕ್ರಮ, ಶಿವಮಣಿ ಬಂದರೂ ನನಗೆ ಕಾಲ್ ಮಾಡ್ತಾರೆ, ಅರುಣ್ ಸುಕುಮಾರ್ ಬಂದರೂ ಕಾಲ್ ಮಾಡ್ತಾರೆ. ಹಾಗೆ ಯಾವ ಕಲಾವಿದರು ಬಂದರೂ ನನ್ನನ್ನೊಂದು ಮಠಕ್ಕೆ ಕರೀತಾರೆ. ಮತ್ತು ಅವರಿಗೆ ಏನಾದರೂ ಈಗ ಸ್ವಲ್ಪ ಬೋರ್ ಆಗಿದ್ರೆ ನನಗೆ ಕಾಲ್ ಮಾಡಿ ಅವರ ಮಠಕ್ಕೆ ಕರೆದು ಒಂಚೂರು ಪ್ಯಾಡ್ ಬಾರಿಸು, ನಾನು ಕೀಬೋರ್ಡ್ ಬಾರಿಸ್ತೇನೆ ಅಂದರೆ ಅವರಿಗೊಂದು ಮನಸ್ಸು ಸಮಾಧಾನ ಆಗ್ತಿತ್ತು. ರಾಜ್ಯದ ಪ್ರತಿಷ್ಠಿತ ಸಂಗೀತ ನಿರ್ದೇಶಕರ ಜೊತೆಗೆ ಗಾಯಕರ ಜೊತೆಗೆ ಸಂಗೀತ ನಾದ ನೀಡಿದ್ದಾರೆ. ಸತೀಶ್ ಬನ್ನಂಜೆ ಬಡ ಕುಟುಂಬದಿಂದ ಬಂದವರಾಗಿದ್ದು ತನ್ನ ವಿದ್ಯೆಯನ್ನ ಬಡ ಮಕ್ಕಳಿಗೆ ಕಲಿಸುವ ಮಹತ್ತರ ಕಾರ್ಯ ಮಾಡ್ತಾ ಇದ್ದಾರೆ. ಬಡ ಕಲಾವಿದರಿಗೆ ಸರಕಾರ ನೆರವು ನೀಡಬೇಕೆನ್ನುವ ಆಶಯ ಇವರದು. ಸಾಮಾಜಿಕ ಜಾಲತಾಣಗಳ ಭರಾಟೆಯಲ್ಲಿ ನೈಜ ಸಂಗೀತ ಮರೆಯಾಗುತ್ತಿದೆ ಎನ್ನುವ ವಿಷಾದವೂ ಇವರಿಗೆ ಕಾಡ್ತಾ ಇದೆ. ಒಟ್ಟಿನಲ್ಲಿ ಅದ್ಭುತ ಕಲಾವಿದನ ಮಾತು ಸಂಗೀತ ಪ್ರೇಮಿಗಳು ಅವರು ಬಾರಿಸುವ ಸಂಗೀತದಷ್ಟೇ ಹಿತ ನೀಡುತ್ತಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಉಡುಪಿ.